ಮಂಗಳೂರಿನಲ್ಲಿ ನಡೆದ ಗೋಲಿಬಾರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೃತಪಟ್ಟಿರುವ ಇಬ್ಬರು ಸತ್ತ ಮೇಲೆ ಆರೋಪಿಗಳಾಗಿದ್ದು ಹೇಗೆ, ಪರಿಹಾರ ಘೋಷಿಸಿದ ಮೇಲೆ ಮೃತರು ಆರೋಪಿಗಳ ಪಟ್ಟಿಯನ್ನ ಸೇರಿಕೊಂಡಿದ್ದು ಹೇಗೆ ಅಂತ ಮಾಜಿ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿ ಪ್ರಶ್ನಿಸಿದ್ದಾರೆ. ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಘಟನೆಯಲ್ಲಿ ಅಮಾಯಕರ ಮೇಲೆ ಗುಂಡು ಹಾರಿಸಲಾಗಿದೆ. ಸುಪ್ರೀಂ ಕೋರ್ಟ್ನ ಪ್ರೋಟೋಕಾಲ್ ಅನ್ನು ಉಲ್ಲಂಘಿಸಲಾಗಿದೆ. ನಿಯಮ ಉಲ್ಲಂಘಿಸಿದ್ದರಿಂದ 2 ಜೀವಗಳು ಬಲಿಯಾಗಿದೆ. ಏನೋ ಎಲ್ಲದಕ್ಕೂ ಕೂಡ ಮಾಜಿ ಸಚಿವ ಯುಟಿ ಖಾದರ್ ಅವರು ಕಾರಣ ಅಂತ ಹೇಳಲಾಯಿತು. ದೇಶದಲ್ಲಿ ನಡೀತಾ ಇರುವ ಪ್ರತಿಭಟನೆಗಳನ್ನು ನೋಡಿ ಖಾದರ್ ಆತಂಕ ವ್ಯಕ್ತಪಡಿಸಿದ್ರು ಅಂತ ಮೊಯ್ಲಿ ಹೇಳಿದ್ರು. ಯಾವಾಗಲೂ ಗೋಲಿಬಾರ್ ಮಾಡಬೇಕಾದ್ರೆ ಒಂದು ಪ್ರೋಟೋಕಾಲ್ ಇದೆ. ಎಲ್ಲ ಸುಪ್ರೀಂ ಕೋರ್ಟ್, ಹೈಕೋರ್ಟ್ ಈ ಬಗ್ಗೆ ಸ್ಪಷ್ಟವಾಗಿ ಯಾವ ರೀತಿಯಲ್ಲಿ ನೀವು ಗುಂಡು ಹೊಡಿಬೇಕು ಅಂತ ಹೇಳಿ, ಅದು ಕೂಡ ಗಾಳಿಯಲ್ಲಿ ಗುಂಡು ಹೊಡೆದದ್ದು ಕಾಣಲಿಲ್ಲ ನಮಗೆ. ಎಲ್ಲ ನೇರವಾಗಿ ಎದೆ ಸಾಧ್ಯ ಅಂದರೆ ಎದೆಗೆ ಹೊಡೆಯುವಂಥದ್ದು ಗುಂಡು ಹಾಕಿ ಹೊರಗೆ ಬಂದಿದೆ. ಒಂದು ಆಸ್ಪತ್ರೆ ಇದ್ದು ನಾವು ನೋಡಿದೆವು. ಅಷ್ಟು ಒಂದು ರೀತಿಯ ಕ್ರೌರ್ಯದಿಂದ ವರ್ತಿಸಿದ್ದಾರೆ. ಕ್ರೌರ್ಯದಿಂದ ವರ್ತಿಸಲಿಕ್ಕೆ ಅಲ್ಲಿ ಪ್ರಚೋದನೆ ಇಲ್ಲ. ಪ್ರಚೋದನೆ ಇಲ್ಲದೆ ಈ ರೀತಿಯಲ್ಲಿ ಮಾಡಿದ್ದಾರೆ. ಅಮಾಯಕರ ಮೇಲೆ ಗುಂಡು ಹಾರಿಸಿದ್ದಾರೆ, ಅಥವಾ ಅಲ್ಲಿ ವಾರ್ನಿಂಗ್ ಕೊಡದೆ ಮಾಡಿದ್ದಾರೆ. ನಿರ್ದಿಷ್ಟವಾದಂಥ ಒಂದು ಗೋಲಿಬಾರ್ ಮಾಡಬೇಕಾದ್ರೆ ನಿರ್ದಿಷ್ಟವಾದಂಥ ಒಂದು ಪ್ರೋಟೋಕಾಲ್ ಇದೆ. ಆ ಪ್ರೋಟೋಕಾಲ್ ಅನ್ನು ಒಂದು ಪ್ರೋಟೋಕಾಲ್ ಕೂಡ ನಾವು ಆಡಳಿತದಲ್ಲಿದ್ದವರು, ನಾವು ಆಡಳಿತ ಮಾಡಿದವರು, ನಮ್ಗೆ ಗೊತ್ತಿದೆ. ಅದು ಯಾವ ಪ್ರೋಟೋಕಾಲ್ ಕೂಡ ಅಬ್ಸರ್ವ್ ಮಾಡದೆ ಎಲ್ಲಾ ಪ್ರೋಟೋಕಾಲ್ಗಳನ್ನು ಉಲ್ಲಂಘಿಸಿ ಗುಂಡು ಹಾಕಿದೆ. ಇನ್ನು ಒಬ್ಬ ಮಂತ್ರಿ ಕೋವಿರೋದು ಪೂಜೆ ಮಾಡೋದಕ್ಕಲ್ಲ ಅಂತಾರೆ. ಜವಾಬ್ದಾರಿ ಇದ್ದವರು ಈ ರೀತಿಯ ಹೇಳಿಕೆಗಳನ್ನ ಕೊಡುವಂತದ್ದು ಆತಂಕಕಾರಿ. ಇಂತಹ ಬೇಜವಾಬ್ದಾರಿ ಸಚಿವರ ವಿರುದ್ಧ ಕೇಸ್ ಹಾಕಬೇಕು. ಸಚಿವರಾದ ಅಂಗಡಿ, ನಳಿನ್ ಕುಮಾರ್, ಶೋಭಾ ವಿರುದ್ಧ ಚಾರ್ಜ್ ಶೀಟ್ ಹಾಕಬೇಕು ಅಂತ ಆಗ್ರಹಿಸಿದ್ರು. ಕೋವಿ ಇರತಕ್ಕಂಥದ್ದು ಪೂಜೆ ಮಾಡ್ಲಿಕ್ಕೆಲ್ಲ ಇರತಕ್ಕಂಥದ್ದು, ಹೊಡಿಲಿಕ್ಕೆ ಅಂತೇಳಿ ಒಬ್ಬ ಮಂತ್ರಿ ಇದ್ದವ ಹೇಳಿಕೆ ಕೊಟ್ಟರೆ ಪೊಲೀಸ್ ಅವ್ರು ಏನ್ ಮಾಡ್ತಾರೆ? ಇದು ಆಲೋಚನೆ ಮಾಡಬೇಕು. ಈ ಪ್ರಚೋದನೆಗಳು ಬಂದಿದೆ. ಮತ್ತೆ ಒಬ್ಬ ರೈಲ್ವೆ ಮಿನಿಸ್ಟರ್ ಆಫ್ ಸ್ಟೇಟ್ ಫಾರ್ ರೈಲ್ವೇಸ್ ಅಂಗಡಿ ಅವ್ರು ಹೇಳ್ತಾರೆ, ಅದೇ ಅವರು ವಿರುದ್ಧನೇ ಹೇಳಿದ್ರು. ಅಲ್ಲ, ಗಂಡನಿ ಗುಂಡಿಕೊಂಡು ಕೊಲ್ಲಿ ಅಂತ ಹೇಳಿ ಎರಡು ಸ್ಟೇಟ್ಮೆಂಟ್, ಎರಡನೇ ಸ್ಟೇಟ್ಮೆಂಟ್ ಅವರು. ಮತ್ತೆ ಪ್ರಹ್ಲಾದ್ ಜೋಶಿ ಅಂತ ಹೇಳ್ತಾರೆ, ಅವರು ಅಂತ ಹೇಳ್ತಾ ಇದ್ರೆ ನಾವು ಹೌದು, ಇನ್ನು ಇದು ಮುಸ್ಲಿಮರಿಗೆ ಪಾಕಿಸ್ತಾನ ಇರುವಾಗ, ಬಾಂಗ್ಲಾದೇಶ ಇರುವಾಗ ನಮ್ದು ಇದು ಕೂಡ ಹಿಂದೂ ರಾಷ್ಟ್ರ ಯಾಕೆ ಆಗಬಾರ್ದು ಅಂತ ಪ್ರಶ್ನೆ ಹೇಳ್ತಾರೆ. 100% ಜವಾಬ್ದಾರಿ ಇದ್ದವರು, ಮಂತ್ರಿಗಳಾಗಿದ್ದವರು ಕೇಂದ್ರದ್ದು ಈ ರೀತಿಯ ಪ್ರಕೋಪನೆಗೆ ಒಂದು ಸಮಾಜ, ಇಡೀ ದೇಶವನ್ನು ವಿಭಜನೆ ಮಾಡತಕ್ಕಂಥ. ಇನ್ನು ಘಟನೆಯ ನೈತಿಕ ಹೊಣೆಯನ್ನ ಸಿಎಂ ಯಡಿಯೂರಪ್ಪನವರು ಹೊತ್ತುಕೊಳ್ಬೇಕು. ಮೃತರು, ಆಪಾದಿತರು ಪರಿಹಾರ ಕೊಡಕ್ಕಾಗಲ್ಲ ಅಂತಾರೆ. ಮುಖ್ಯಮಂತ್ರಿ ಆಗಿರೋದಿಕ್ಕೆ ಯಡಿಯೂರಪ್ಪನವರಿಗೆ ಅರ್ಹತೆ ಇಲ್ಲ. ಅಧಿಕಾರದ ದುರ್ಬಳಕೆಯನ್ನ ಒಪ್ಪಿಕೊಳ್ಳೋದಿಕ್ಕಾಗಲ್ಲ. ಮಂಗಳೂರು ಗಲಭೆ ಕುರಿತು ನ್ಯಾಯಾಂಗ ತನಿಖೆಗೆ ಕಾಂಗ್ರೆಸ್ ಒತ್ತಾಯಿಸ್ತಾ ಇದೆ ಅಂತ ವೀರಪ್ಪ ಮೊಯ್ಲಿ ಹೇಳಿದ್ರು. ಇಡೀ ಕರ್ನಾಟಕದ ಮುಖ್ಯಮಂತ್ರಿ ಇದ್ದವರು ಹೇಳಿಕೆಯನ್ನು ಕೊಟ್ಟು ಇವತ್ತು ನಾವು ಕೊಡ್ಲಿಕ್ಕೆ ಆಗುದಿಲ್ಲ ಆಪಾದಿತ. ಯಾವಾಗ ಆಪಾದಿತ? ಸತ್ತ ಮೇಲೆ ಆಪಾದಿತ. ಸತ್ತ ಮೇಲೆ, ಇಬ್ಬರು ಸತ್ತ ಮೇಲೆ ಅವರು ಆಮೇಲೆ ದೇ ಆರ್ ಎರೈಸರ್ ಅಕ್ಯೂಸ್ಡ್ ಕೇಸ್ನಲ್ಲಿ. ಇದು ನಾನು ಕೇಳಲೇ ಇಲ್ಲ ಈ ದೇಶದಲ್ಲಿ. ಇಂಥ ಒಂದು ಇಂಡಿಯನ್ ಪಿನಲ್ ಕೋಡನ್ನು ಇವತ್ತು ಅಬ್ಯೂಸ್ ಮಾಡತಕ್ಕಂಥ, ಅದನ್ನು ಸಂಪೂರ್ಣವಾಗಿ ಅಲ್ಲಗಳೆದು ಸತ್ತವರ ಮೇಲೆ ಚಾರ್ಜ್ ಶೀಟ್, ಅದು ಕೂಡ ಯಾವಾಗ? ಇದು ಘೋಷಣೆ ಆದಮೇಲೆ, ಪರಿಹಾರ ಘೋಷಣೆ ಆದಮೇಲೆ, ಘಟನೆ ಆದಮೇಲೆ ನೀವು ಪೊಲೀಸ್ನವರ ಹತ್ರ ಕೇಸ್ ಹಾಕಿಸಿ ಅವರ ಆಪಾದಿತರು ಅದರಿಂದ ಪರಿಹಾರ ಕೊಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರೆ, ಇದಕ್ಕಿಂತ ಒಂದು ಅಧಿಕಾರದ ಒಂದು ದುರ್ಬಳಕೆ ಎಲ್ಲಿಯೂ ಆಗ್ಲಿಕ್ಕೆ. ಆ ಕೆಲಸ ಇವತ್ತು ಮಾಡಿದ್ದಾರೆ. ನೈತಿಕವಾದಂಥ ಈ ಹೊಣೆ ಮುಖ್ಯಮಂತ್ರಿ ಹೊರಬೇಕು. ಯಾಕಂತ ಹೇಳಿದ್ರೆ ಅವರು ಯಾವುದೋ ಒಂದು ಪ್ರೆಷರಿಗಾಗಿ, ಒತ್ತಡಕ್ಕಾಗಿ ಇವತ್ತು ಆ ಹೇಳಿಕೆಯನ್ನು ಮಾಡುವುದಿದ್ರೆ ಬಹುಶಃ ಇವರ ಮಾತಿಗೆ ಇಲ್ಲಿ ಬೆಲೆ ಇರ್ತದೆ. ಇಂಥ ಮುಖ್ಯಮಂತ್ರಿಗಳು ಇರಲಿಕ್ಕೆ ಅವರ ಅರ್ಹತೆ ಇಲ್ಲ. Is not fit to be a chief.